ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರ್ ಎನೋಳಿ. ಸುದ್ದಿ ಉಲ್ಲರಿಪ್ಪು ಪರಂಡೆರು ಚೇರ್ಲ್ ಕಲಿಪಂತತೆ ಜಲ್ಸ್ ವಾಲಿಬಾಲ್ ಬಂದು ಪತ್ರಕರ್ತರಂಕ ಇನಾಮ್ ಜಂಡು ತಿಂಗಳೇ ತಿಂದು ಸೊರಪನಿ ಮಹಂಕಾಳಿ ಸಾನತ್ತದು ಎನಿಯಿಲ್ಲ ಮಲೆ ಬೇಯಿಲ್ರಿ ಪೇಡಿ ತೈ ನಟ್ರೆ ಬೆಲಿಪಾಸ್ಟ್ರೆ ಕೋಶಿಸಲು ಗೃಹ ರಕ್ಷಕ ದಳ ಸೋಮೇಶ್ವರ ದೇವಸ್ಥಾನದ ಜಾಲ್ ಬಿಲುವ ಪತ್ರೆ ಕಿಟ್ಟಿತು ನೆಲೆ ಗೌರವ ಡಾಕ್ಟರೇಟ್ ಬನ್ನೆ ಕೋಸಿ ಇಸ್ಮಾಯಿಲ್ ಶಾಫಿಗ್ ರಾಜ್ತಂಗಲೆ ಆಧಾರ ಪೆನಿಂಗು ನೆಲೆ ಕಟ್ರೆ ಕೋಸಿಸ್ ಅಜ್ಜಿ ನಟ್ಕ ಚಾರಿಟೇಬಲ್ ಟ್ರಸ್ಟ್ ತರಫಲು ತೊಡಗಿತ್ತು ತುನಿ ತುನ್ನೂರೆ ಪಡಿಪು ಎಣಿಚಿ ನಿಂಡಿತ್ತು ಪುದಿಯ ಕಟುವಾನ ಕೊಮರಂಗಲ್ತೆ ಅಂಗನವಾಡಿ ಮಕ್ಕಳು ಕೊಸಿಯೇ ಕೊಸಿ ಕಾರ್ಗಿಲ್ ಗೆಂದಿಯ ಕೊಸಿ ಉಳ್ಳಾಲ್ತೆ ಹಬ್ಬಕ್ಕ ಕಟ್ಟೆಲು ಭಗತ್ ಸಿಂಗ್ ತರಫಲು ನಡೆದು ನಾಲಾಚರಣೆ 20 ಮಕ್ಕಳು ಕಂಡ ಚೊಂದೆಂಗೆ ಎಂದಿರೆಂಟು ಗೊಂತಿಲ್ಲ ಅದಲ್ಲಂಟು ಮಣ್ಣು ನಡುಕಿರ್ದೇ ಬಿಲಿಯ ಬಿಸಿ ಆಯ್ತುಂಡು ಅಂಗನೈತಿಕ ಮೊತ್ತಗೂ ಎಲ್ಲಾ ವರ್ಷವೂ ಕೊಣಜರೆ ಪೆರಂಡೆಲು ಮಕ್ಕಳು ಬೆನ್ಮೈತೆ ಕಂಡತುಲೋರ್ ಕಲ್ಲಿ ನಡಕರು ಇದು ಕೊರೋನಾದ ಕಾರಣದಲ್ಲಿ 2 ವರ್ಷ ನಡ್ನುತ್ತಿಲ್ಲ ಅಂತ ಆಯಂಗ ಈಯಂಡು ನಡ್ನುತ್ತು ಈಯಂಡು ನಡ್ನೆ ಕಲಿಲು ಪತ್ರಕರ್ತರಂಗು ಇದಿಲ್ ಕೂಡಿನಾರು ನಂಗಲೆ ದೇಶದ ಸ್ವಾತಂತ್ರ್ಯ ಕಿಟ್ಟೆ 75ನೇ ವರ್ಷತೆ ಜಲ್ಸಲು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪಿನ್ನೆ ಭಾರತ್ ಸ್ಕೌಟ್ಸ್ ಗೈಡ್ಸ್ ಉಳ್ಳಾಲ ಇದರ ಕೂಡಾಟತಲು ಕೊಣಾಜೆ ಗ್ರಾಮತೆ ಪರಂಡೆಲು ಚೇರ್ಲು ಕಲಿರಿ ಜಲ್ಸ್ ನಡ್ನುತ್ತು ಈ ಜಲ್ಸಲು ಪತ್ರಕರ್ತರಂಗ ಮೈಕಾಲ ವಿಶ್ವವಿದ್ಯಾನಿಲಯ ಚೆರೆ ಪಿನ್ನೆ ಬೆಲೆ ಸ್ಕೂಲ್ಲೆ ಆನ್ ಪೆಣ್ಮಕ್ಕಳೆ ವಾಲಿಬಾಲ್ ಬಲ್ಲಿ ಕಿರೆ ಪಂತ ರಿಲೇ ಓಟ ಬಾಲ್ ಕೈ ಬದಲ ಕ್ರಿಯೆ ಕಲಿಪಂತ ನಡ್ನುತ್ತು ವಾಲಿಬಾಲ್ ಪತ್ರಕರ್ತರಂಗ ಸುರೂತೆ ಇನಾಮ್ ಎಡ್ತೆಂಗು ಬಲ್ಲಿ ಕಿರೆದಲು ಜನ್ನಾಮತೆ ಇನಾಮ್ ಎಡ್ತಾರು ಬಲ್ಲಿ ಕಿರೆದಲು ಮೈಕಾಲ ವಿಶ್ವವಿದ್ಯಾಲಯ ಸುರೂತೆ ಪಿನ್ನೆ ವಾಲಿಬಾಲ್ ಜನ್ನಾಮತೆ ಇನಾಮ್ ಎಡ್ತಿತ್ತು ಪತ್ರಕರ್ತ ಸತೀಶ್ ಕುಮಾರ್ ಪುಂಡಿಕೈ ನಲ್ಲ ಕಲಿಗಾರ ಸತೀಶ್ ಕೋಣಜ ನಲ್ಲೆ ಕೈ ಬದಲಾಕ್ರೆ ಪಿನ್ನೆ ನಲ್ಲೆ ಅಡಿಕ್ರೆದಲು ಮೈಕಾಲ ವಿಶ್ವವಿದ್ಯಾಲಯತೆ ಗೌತಮ್ ಇನಾಮ್ ಎಡ್ತಿತ್ತು ಕೊಸಿಪಟ್ಟಾರು ಬಾಲ್ ಕೈ ಬದಲಾಕ್ರೆದಲು ಹರೇಕಳ ರಾಮಕೃಷ್ಣ ಸ್ಕೂಲ್ಲೆ ಆನ್ಮಕ್ಕ ಸುರೂತೆ ಇನಾಮ್ ಕೊಣಜೆ ಪದ ಸ್ಕೂಲ್ಲೆ ಜನ್ನಾಮತೆ ಇನಾಮ್ ಪೆಣ್ಮಕ್ಕದಲು ಹರೇಕಳ ರಾಮಕೃಷ್ಣ ಸುರೂತೆ ಇನಾಮ್ ನಿತ್ಯಾದರ್ ಸ್ಕೂಲ್ ಜನ್ನಾಮತೆ ಇನಾಮ್ ಎಡ್ತಿತ್ತು ರಿಲೆ ಚಿರಿಯ ಸ್ಕೂಲ್ಲೆ ಆನ್ಮಕ್ಕಲೆ ಪಂದತಲು ನಿತ್ಯಾದರ್ ಸುರೂತೆ ಇನಾಮು ಗಾಡಿಗದ್ದೆ ಸ್ಕೂಲು ಜನ್ನಾಮತೆ ಇನಾಮ್ ಎಡ್ತಿತ್ತು ಪೆಣ್ಮಕ್ಕಲೆ ಪಂದತಲು ಗಾಡಿಗದ್ದೆ ಸ್ಕೂಲು ಸುರೂತೆ ಇನಾಮ್ ಪಿನ್ನೆ ನಿತ್ಯಾದರ್ ಸ್ಕೂಲು ಜನ್ನಾಮತೆ ಇನಾಮ್ ಎಡ್ತಿತ್ತು ಬೆಲೆ ಸ್ಕೂಲ್ಲೆ ಆನ್ಮಕ್ಕಲೆ ಪಂದತಲು ರಾಮಕೃಷ್ಣ ಸ್ಕೂಲು ಸುರೂತೆ ಇನಾಮ್ ನಿತ್ಯಾದರ್ ಜನ್ನಾಮತೆ ಇನಾಮ್ ಎಡ್ತೆಂಗು ಆನ್ಮಕ್ಕಲೆ ಪಂತತಲು ಕೊಣಜೆ ಪದವು ಸುರೂತೆ ಪಿನ್ನೆ ರಾಮಕೃಷ್ಣ ಜನ್ನಾಮತೆ ಇನಾಮ್ ಎಡ್ತದು ಇನಾಮ್ ಓದಿಯಾಕ್ರೆ ಲೇಸಲು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘತೆ ಜನ್ನಾಮತೆ ತಲೆಮುಪ್ಪ ಅನ್ಸಾರ್ ಇನೋಲಿ ಮೇಲ್ತೆ ನೆರೆ ತಲೆಮುಪ್ಪ ಆಯ್ತಿಂತು ಸ್ಕೌಟ್ ಗೈಡ್ಸ್ ಉಳ್ಳಾಲ್ತೆ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಮಲಾರ್ ಪಿಟಿ ಮಾಸ್ಟರ್ ಗಣೇಶ್ ಲಮಾಣಿ ಮಾಸ್ಟರ್ ಶಿವಕುಮಾರ್ ಸ್ಕೌಟ್ ಟೀಚರ್ ಗೀತಾ ಜುದಿತ್ ಸಲ್ದಾನ ಇಂಗೈನಾರ್ ಯೋಜನಾ ಪಿನ್ನೆ ಯುವ ಸಬಲೀಕರಣ ಇಲಾಖೆರೆ ಪ್ರದೀಪ್ ಡಿಸೋಜ ಕಲಿಪಂಥದ್ಗೂ ತೊಡಕೊಟ್ಟು ನೇದವು ಶಿವಪ್ರಸಾದ್ ಮೇಲ್ತೆಂದರೆ ತಲೆಮುಪ್ಪಾಯ್ತಿಂತು ಶಿಕ್ಷಣ ಆದ ಕಾರಣ ಒಂದು ರೀತಿಯಲ್ಲಿ ವಾತಾವರಣ ಕಿರಿಕಿರಿ ಆಗ್ತದೆ. ಆದರೆ ಕೆಸರಲ್ಲಿ ಒಂದು ಆಡೋದೊಂದು ಒಂದು ನೇಜಿ ನೀಡುವ ಕಾರ್ಯಕ್ರಮ ಇರ್ಬೋದು ಅಥವಾ ಕ್ರೀಡೋತ್ಸವ ಮಾಡೋದು ನಿಜವಾಗೊಂದು ವರ್ಷದಲ್ಲಿ ನಾವು ಒಂದು ದಿವಸ ಆದರೂ ಕೂಡ ನಾವು ಈ ಕೆಸರಲ್ಲಿ ಇರಬೇಕು. ಹಿಂದಿನ ನಮ್ಮ ಹಿರಿಯರೆಲ್ಲ ಗದ್ದೆಯಲ್ಲಿ ಉಳುಮೆ ಮಾಡುವಾಗೆಲ್ಲ ಗದ್ದೆಯಲ್ಲಿ ಕೆಲಸ ಮಾಡಿ ಒಳ್ಳೆ ಫಲ ಸಿಗ್ತಿದ್ದವರಿಗೆ. ನಮ್ಗೆ ಈಗ ಗದ್ದೆ ನೋಡಲಿಕ್ಕೆ ಸಿಗೋದಿಲ್ಲ. ಅಟ್ಲೀಸ್ಟ್ ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ನಮ್ಮ ಎಳೆ ಮಕ್ಕಳಿಗೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಒಂದು ಅವಕಾಶ ಆಗ್ತದೆ ನೀರಲ್ಲಿ ಆಡಲಿಕ್ಕೆ. ನಮಗೆ ಸಹ ಮನಸ್ಸುಂಟು ಆಡಬೇಕಂತೇಳಿ. ನಾವು ನಮ್ಮ ಪರಿಸರದಲ್ಲಿ ಇಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತೇವೆ. ಈ ಪರಿಸರದಲ್ಲಿ ಮಾಡಿದ್ದಾರೆ, ನೀವೆಲ್ಲ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಈಗ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಉದ್ಘಾಟನೆ ಮಾಡಿದೆ ನೇಜಿ ನೆಡುವ ಮೂಲಕ ಅಂತ. ಅದು ನೇಜಿ ನೆಟ್ಟು ಒಂದು 120 ದಿವಸದಲ್ಲಿ ಒಳ್ಳೆ ನಮಗೆ ಊಟಕ್ಕೆ ಅಕ್ಕಿ ಕೊಟ್ಟಾಗಿ ಭತ್ತ ಕೊಡ್ತದೆ. ಅದೇ ರೀತಿ ನೀವು ಎಳೆ ಮಕ್ಕಳು ಕೂಡ ನಮ್ಮ ಮುಂದಿನ ಜೀವನದಲ್ಲಿ ಉತ್ತಮ ರೀತಿ ಬೆಳವಣಿಗೆ ಆಗಿ ಒಂದು ಭಾರತದ ಒಳ್ಳೆ ಪ್ರಜೆಗಳ ಕೊಣಜೆ ಉಳ್ಳಾಲ್ತಿ ದೇವಸ್ಥಾನತೆ ತಲೆಮುಪ್ಪ ಪ್ರಸಾದ್ ರೈ ಕಲ್ಲಿಮಾರ್ ಪಿನ್ನೆ ಕಾರ್ಯನಿರತ ಪತ್ರಕರ್ತರ ಸಂಘತೆ ಜಿಲ್ಲರೆ ಖಜಾಂಜಿ ಪುಷ್ಪರಾಜ್ ಶೆಟ್ಟಿ ಇಂಗ ಮುಂಡಿಯಾರು ಪೆತ್ತಂಗ ಅರ್ಕಾಂಜಿದೆ ಬೈಪಾಡ್ದು ಅಪ್ಪೆರೊಟ್ಟಿಗೆ ಪೇರು ಬಲಿನಾಗ ಇರ್ತದೆ ಐನು ಪೂರ ಮಲ್ತದ ಆಯ್ನ ಹಿಡಿದು ಬೊಕ್ಕ ಕಾಂಡೆ ಲೆಕ್ಕನೆ ಪಾಜೆ ಮಾಡಿ ಪುನಃ ಐದು ಬೊಕ್ಕ ಪೂರ ಇಲ್ಲದ ವ್ಯವಸ್ಥೆ ಪುನಃ ಇಲ್ಲದ ಅಡುತ್ತದು ಮಾತು ಆಯ್ನ ಹಿಡಿದು ಬೊಕ್ಕ ಆ ಬಾಲ್ಯ ಶಾಲೆಗೆ ಬಿದ್ದಾಡ್ಕೊಂಡು ಅಂಡ ಇತ್ತದ ಚಿತ್ರಣನೇ ಬೇತೆ ಉಂಟು ಆ ಬಾಲ್ಯಗೆ ಇಲ್ಲದ ಕುಂದಾಲ ಪಂಡದ ಕೊರ್ಪಿಗಿರೋದು ಇತ್ತದ ಒಂದು ವ್ಯವಸ್ಥೆ ಅಂಚುಂಡು ಅವತ್ತಂದೆ ದುಮ್ಮೊಂದು ಗಾದನೆ ಇತ್ತು ಇಂದಿನ ಕೈ ಕೆಸರಾದರೆ ಬಾಯಿ ಮೊಸರು ಅಂಚ ಕಣ್ಣೋಡು ಏರು ದುಮ್ಮು ಮತ್ತು ಕೃಷಿ ಮಲ್ತದ ಜೀವನ ಮಲ್ದೇರ ಅಕಲಿಗೆ ಸಾಧಾರಣ ಸ್ವಲ್ಪ ವರ್ಷ ಮುಟ್ಟ ಒವೇ ಒಂದು ಸೀಕ್ ಸಂಕಟದಿಂದ ಒವೇ ಒಂದು ಆಸ್ಪತ್ರೆಗೆ ಬಂದು ಬದುಕೊಂಡಿತ್ತ ನಮ್ಮ ಹಿರಿಯರನ್ನಾಗಿ ಮಾತ್ರ ಬದುಕೊಂಡಿತ್ತು ಅಂಡ ಇತ್ತ ಈಗ ವ್ಯತಿರಿಕ್ತವಾದದ್ದು ಹೆಚ್ಚದಾಲಪ್ಪನಂದ್ರೆ ನಿಖಲ್ನ ಜೋಕ್ಲಿಗೆ ನಿಖಲು ಆಸ್ತಿ ಮಲ್ಪೊಡ್ಚಿ ನಿಖಲು ಕಾಸು ಮಲ್ತದಿ వచ్చి
ನಿಖಿಲ್ನ ಜೋಕ್ಲಿಗೆ ಎಡ್ಡೆ ಸಂಸ್ಕಾರ ಕೊಟ್ಟಿನ ಮೂಲಕ ಎಡ್ಡೆಡ್ಡೆ ವಿಷಯಗಳನ್ನು ತಿರುಪುವನ ಮೂಲಕ ಇಂಚಿನ ಮಾತ ಕೆಸರು ಬಂದ ದಿನ ಆವಡು ಓಬೆ ಒಂದು ಆಟ ಆವಡು ನೇಮ ಆವಡು ಅಂಕ ಆಯನ ಇಂಚಿನ ಎತ್ತನೆಲ್ಲ ಇಲ್ಲದ ಕುಲಗಳಿಗೆ ಎದುಂಬೋದು ನಮ್ಮ ಸಂಸ್ಕೃತಿನಾಗಲಿ ತೆರಿಪಾದು ಆಗಲೇ ನೊಂದು ಎಡ್ಡೆ ವಿದ್ಯಾರ್ಥಿ ಆದು ಐದು ಹೊಕ್ಕದಾಗಲ ಇಂಚಿನ ಶಿಕ್ಷಣವನ್ನು ಎಡ್ಡೆ ರೀತಿಯ ಶಿಕ್ಷಣವನ್ನು ಕೊರದು ಪಿರಾಕ್ರೆ ಮಾಸ್ಟರ್ ರವೀಂದ್ರ ಕಲ್ಲಿಮಾರ್ ಕೊಣಜೆ ಗ್ರಾಮ ಪಂಚಾಯತ್ ಪಿರಾಕ್ರೆ ಸದಸ್ಯ ಸುದರ್ಶನ್ ರಾವ್ ಮಂಗಳ ಗಂಗೋತ್ರಿ ಜೆಸಿಎರೆ ಪಿರಾಕ್ರೆ ತಲೆಮೂಪ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ರಾಯತೇನೇದವ್ ಯಾದವ್ ಶೆಟ್ಟಿ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಸುರೂತೆ ಕಾರ್ಯದರ್ಶಿ ಇಕ್ಬಾಲ್ ಕೈರಂಗಳ ಅನುದಾನಿತ ಪ್ರಾಥಮಿಕ ಸ್ಕೂಲ್ಲೆ ಮಾಸ್ಟರ್ ಮಾರಾಯ್ ಸಂಗತ್ ಜಿಲ್ಲರೆ ತಲೆಮೂಪ ಕೆಎಂಕೆ ಮಂಜನಾಡಿ ಪಿರಾಕ್ರೆ ಬೇಲೆ ಮಾಸ್ಟರ್ ಆನಂದ ಕೆ ಅಸೆಗೋಳಿ ಇಂಗ ಮೇಲ್ತನಲಿದ್ದಾರೆ ಸ್ಮಿತಾ ಟೀಚರ್ ಕಲಿಪಂದತ್ಲು ಇನಾಮ್ ಎರ್ತಂಗಲೆ ಪೇರು ಓದಿತ್ತು ಲೇಸರೆ ಮೂಪ ತ್ಯಾಗಂ ಹರೇಕಳ ಕಲಿಪಂದ ನಡಪಾಟಿತ್ತು ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಮಲೆ ಪಿನೆ ಬೇಲ್ ತಡೆಯ ಬೆನ್ಮಾಯ್ತು ಚೆಮ್ಮುಗುಡ್ಡೆರೆ ಮಹಾಂಕಾಲಿ ದೇವಸ್ಥಾನಕ್ಕೆ ಪಂದಲಿಡ್ರವರು ಸೊರಪನಿಕ್ ಕಲಿഞ്ഞ് ಮೇ ತಿಂಗಳು ತೊಡಕ ಕೊಡ್తున్నారు ಅದಿಪ್ಪ ಸೊರಪನಿ ತೀಮಿರು ಅದರ ತೊಡಕದಲ್ಲಿ ನಟ್ಟಿತ್ತು ಶಾಸಕರೇ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಪಿನ್ನೆ ಆರಾಧನಾ ಯೋಜನೆ ಅಡಿ 15 ಲಕ್ಷ ರೂಪಾಯಿ ಖರ್ಚಿಲು ಚೆಮ್ಮುಗುಡ್ಡೆ ಬ್ರಹ್ಮಶ್ರೀ ಮುಗೇರ ಮಹಾಂಕಾಲಿ ಸಾನತ್ತು പുതിയതായിട്ട് കെട്ടുവാട്ടിയെ പന്തൽ സാനത്ത് ഒപ്പാട്ടിലേസ് നടന്നു മൈക്കാല ക്ഷേത്രത്തിൽ ಶಾಸಕ ಯುಟಿ ಖಾದರ್ ಡಾಕ್ಟರ್ BR ಅಂಬೇಡ್ಕರ್ ಫೋಟೋ ತಗು ಪೂರೆ ಮಾಲೆ ಇಟ್ಟಿತ್ತು ಲೇಸ್ಗು ತೊಡಕ ಕೊಡ್ತದು ಅದರ ಪಿನಾಯಲ್ಲಿ ಮುಂಡಿತ್ತು ನಂಗೆ ಎಲ್ಲರಿಗೂ ಒರ್ತ ಪಿರ್ಸ ಒಗ್ಗಟ್ಟು ವಿಶ್ವಾಸത്തിൽ മുന്നാൽ പോയെങ്കിൽ ഏതോ ഒരു ഇടങ്ങേറെതിരാവില്ലേ ഞങ്ങളെ ദേശ ഗട്ടിമുട്ടായിട്ട് മുന്നാൽ പോകുന്നെങ്കിൽ ഡാക്ടർ BR ಅಂಬೇಡ್ಕರ್ എഴുതിയ സംവിധാനത്തെ അടിയിൽ തുറപ്പണിയെടുക്കുന്നവർ ഈ ദേശത്തിൽ പാവത്തെങ്ങ കൃഷിക്കാരങ്ങ ಆರುವಿಲ್ಲಾತೆಂಗ ಕೂಲಿ ಸರಪನಿ ಹಾಕ್ರಂಗ ಏದೋರು ಪೇಡಿ ಇಲ್ಲ ಅಂಟು ಒರೊರ್ತಮೆ ಕನ್ಯಾಕುಮಾರಿ ಕಾಶ್ಮೀರ ತೋಲು ಪೋಯಿಟ್ಟು ಬರೋಣ ಹೆಂಗ್ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಎಲ್ಲಿದೆ ಸಂವಿಧಾನ ಕಾರಣ ಅಂಟು ಅಭಿಪ್ರಾಯಪಟ್ಟದ್ದು ಯಾವುದೇ ಸರ್ಕಾರ ಬರಲಿ BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅಡಿಯಲ್ಲಿ ಅವ್ರು ಕೆಲಸ ಮಾಡಿದ್ರೆ ತನ್ನಿಂದಾನೇ ಈ ದೇಶ ಒಂದನೇ ಸ್ಥಾನಕ್ಕೆ ಹೋಗ್ತದೆ ಈ ದೇಶದ ಬಡವರು ಈ ದೇಶದ ರೈತರು ಈ ದೇಶದ ಕಾರ್ಮಿಕ ವರ್ಗದವರು ಈ ದೇಶದ ನಿರ್ಗತಿಕರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದಿದ್ರೆ ಅದು BR ಅಂಬೇಡ್ಕರ್ ಸಂವಿಧಾನವನ್ನು ಕೈಯಲ್ಲಿ ಓಡಾಡದೆ ಹೊರತು ಬೇರೆ ಯಾವುದು ಕೂಡ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವೆಲ್ಲ ಈ ಒಂದು ಪ್ರದೇಶದಲ್ಲಿ ನಿಮ್ಗೆ ಯಾವುದು ಕೂಡ ಇವತ್ತು ಕೊರತೆ ಅಂತ ಇಲ್ಲ. ಇಲ್ಲಿ ಇವತ್ತು ನೀವೇನು ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗುವಂತ ದೊಡ್ಡ ಮಟ್ಟದ ಕನಸು ಅದು ನಿಮ್ಮೆಲ್ಲರ ಕನಸು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಸುರೂತೆ ತಲೆಮುಪ್ಪ ಗೋಪಿನಾಥ್ ಕಾಪಿಗಾಡಿಯಲ್ಲಿ ಮುಂಡಿತ್ತು ಆಂಡ ಅರ್ನ ಅನುದಾನಕ್ಕೆ ನಂಗೆ ಒಂದು 10 ಲಕ್ಷ ರೂಪಾಯಿ ರಡ್ಡು ಮ್ಯಾಟ್ ಕೊಡ್ತೇವೆ ಜೋಕ್ಲೆ ಗೊಬ್ಬರ ಕೊಡುತ್ತೆ ಆ ಮ್ಯಾತ್ ಹೆಂಗ್ ಕಲ್ತು ಎನ್ನ ಜೋಕ್ಲೆಗೆ ಅವಂಡು ಯಾ ನಿಸ್ವಾರ್ಥ ಸೇರಿ 10 ರೂಪಾಯಿ ಏಟ್ಲ ಸಮಾಜ ಪಡೆಯವಂದೆ ಎಂಟ್ಲ ಅಕಾಡೆಮಿ ತಕ್ಲ ಬೆಂದಿನ ಕಾಸಿದ ಅಕಾಡೆಮಿ ನಡ್ತಾ ಬಂದಿಲ್ಲ ಐನು ತೂತ ಆ ರಡ್ಡು ಮ್ಯಾಟ್ ಕೊಡ್ತೀರ ಆ ರಡ್ಡು ಮ್ಯಾಟ್ ಕೊಡಲ್ಲ ಇನ್ನು ದಾದಾತನ ಬಂಡ ಒಂಜಿ ಮ್ಯಾಟ್ ಎಂಕ್ಲ ಅರ್ನ ಕ್ರೀಡಾ ರಕ್ಷಾ ಯೋಜನೆ ಕರ್ನಾಟಕತೆ ಫಸ್ಟ್ ಕರ್ನಾಟಕದ ಪ್ರಥಮವಾದ ಕ್ರೀಡಾ ರಕ್ಷಣೆ ಯೋಜನೆ ಎಂಬ ಯೋಜನೆ ಮಂತದ ಎಂಕ್ಲೆಗೆ ಸಾಧಾರಣ ಒಂಜಿ ಇತ್ತೆ ಈ ಸೀಸನ್ ಆಜಿ ಜೋಕ್ಲೆಗೆ ಎಮರ್ಜೆನ್ಸಿ ಆಕ್ಸಿಡೆಂಟ್ ಅನ್ನಗ ಗುಬ್ಬುನಗ ತಾಗನಗ ಅವು ಕಬಡ್ಡಿ ತತ್ತು ಮಾತಾ ಸ್ಪೋರ್ಟ್ಸ್ ಎಂಕ್ಲ 5,000 ಅಕಾಡೆಮಿಲ ಸೇರ್ಪತ್ತೆ ಒಂಜಿ ಆಜಿ ಕುಟುಂಬದ ಜೋಕ್ಲೆಗೆ ಎಂಕ್ಲ ಸಹಾಯ ಮಾಡ್ತಾರೆ ಅರ್ನ ಪುದಾಟು ಬ್ರಹ್ಮಶ್ರೀ ಮುಗೇರ ಮಹಂಕಾಲಿ ಸಾನತೆ ತಲೆಮುಪ್ಪ ಸುಂದರ ಎಸ್ ಮೇಲ್ತೆನೆರೆ ತಲೆಮುಪ್ಪ ಆಯ್ತಿಂದು ಉಳ್ಳಾಲ ನಗರಸಭೆ ಸದಸ್ಯರಾಯಿ ಶಶಿಕಲಾ ಬಾಜಿಲ್ ಡಿಸೋಜ ಮುಗೇರ ಸಂಗತೆ ಪಿರಾಕ್ರೆ ರಾಜ್ಯತೆ ತಲೆಮುಪ್ಪ ಸುಂದರ ಮೇರ ತಾಲೂಕು ತಲೆಮುಪ್ಪ ಸೀತಾರಾಮ ಕೊಂಚಾಡಿ ಕಾಪಿಕಾಡು ಬಬ್ಬುಸ್ವಾಮಿ ಸಾನತ್ತೆ ಗೌರವ ತಲೆಮುಪ್ಪ ಪ್ರಕಾಶ್ ಜೆ ಸಾಲಿಯಾನ್ ಉಮಾಮಹೇಶ್ವರಿ ದೇವಸ್ಥಾನತೆ ಮುಕ್ತೇಸರ ಈಶ್ವರ್ ಉಳ್ಳಾಲ್ SCDCC ಬ್ಯಾಂಕ್ ನಿರ್ದೇಶಕ ಸದಾಶಿವ ಉಳ್ಳಾಲ್ ಬ್ರಹ್ಮ ಮುಗೇರ ಮಹಂಕಾಲಿ ಪುದಿಯ ಸಾನ ಕಮಿಟಿರೆ ತಲೆಮುಪ್ಪ ಸುರೇಶ್ ಭಟ್ನಗರ ಉಳ್ಳಾಲ ನಗರಸಭೆ ಪಿರಾಕ್ರೆ ಸದಸ್ಯ ರವಿ ಎಸ್ ಗಾಂಧಿನಗರ ಸೋಮೇಶ್ವರ ಪುರಸಭೆ ಪಿರಾಕ್ರೆ ಸದಸ್ಯ ದೀಪಕ್ ಪಿಲಾರ್ ಇಂಗ ಮೇಲ್ತೆನಲಿನಾರ್ ಈ ಲೇಸಲು ಶಾಸಕ ಯುಟಿ ಖಾದರ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ನಿತಿನ್ ಕುಮಾರ್ ಕಾಂಟ್ರಾಕ್ಟರ್ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು ಇಂಜಿನಿಯರ್ ಲಾಯ್ಡ್ ಡಿಸೋಜಾ ಪ್ರವೀಣ್ ಕುಮಾರ್ JP ವಿಜಯಕುಮಾರ್ ಮುಗೇರ ದೈವತ್ತೆ ಧರಿಕ್ರೆ ಅಣ್ಣುಪಾತ್ರಿ ಮಹಂಕಾಳಿ ದೈವತ್ತಿಗೆ ಧರಿಕ್ರೆ ತೇಜು ನಲಿಕೆ ಮಧ್ಯಸ್ಥರಾಯೇ ಶೇಖರ್ ಕದಂಡೆಲೆ ಕೃಷ್ಣ ಭಜನಾ ಮಂದಿರ ತಲೆಮೂಪ ದಿನೇಶ್ ಕಾಪ್ಗಡ್ ಇಂಕ್ ಚಮ್ಮನಾಕಿತ್ ಆಧರಿಚಾರು ಮೀನಾಕ್ಷಿ ಪಡಚ್ಚ ಒಂದು ಸ್ತುತಿಚಿತ್ತು ಬ್ರಹ್ಮ ಮುಗೇರ ಮಹಂಕಾಲಿ ಸಾನ ಕಮಿಟಿರೆ ಸದಸ್ಯ ಹರಿಶ್ಚಂದ್ರ ಬಿರ್ದರ್ಗ್ ಮರ್ಹಬ ಚೊಂತು ರೋಹಿತ್ ಉಲಾಲ್ ಲೇಸ್ ನಡಪಾಟಿತ್ತು
ತೈ ನಟ್ಟದು ಬೆಲೆಪಾಟ್ರೆ ಕೋಸಿಸಲು ಎಲ್ಲ ಮಳೆಗಾಲತನು ವನ ಮಹೋತ್ಸವ ಚೊಲ್ಲು ಲೇಸು ಎಲ್ಲ ಮೊತ್ತಲು ನಡ್ಕರು ಅಂಗನೆ ತಿಕ್ಕಮತ್ತು ಗ್ರಹ ರಕ್ಷಕ ದಳತೆ ವನ ಮಹೋತ್ಸವ ಲೇಸು ಸೋಮೇಶ್ವರ ದೇವಸ್ಥಾನದ ಜಾಲು ನಡ್ನುತ್ತು ಉಡೆ ಬಿಲ್ವ ಪತ್ರೆ ತೈ ನಟ್ಟುತ್ತು ಕೊಸಿ ಬಟ್ಟರು ಗ್ರಹ ರಕ್ಷಕ ದಳ ಉಳ್ಳಾಲ ಘಟಕತೆ ತರಫ್ಲು ಸೋಮೇಶ್ವರ ದೇವಸ್ಥಾನದ ಜಾಲು ತೈ ನಡ್ರ ಲೇಸ್ ನಡ್ನುತ್ತು ಈ ಲೇಸಲು ಪೂಜೆಗೆ ಬೆನ್ಮೈ ಬಿಲ್ವ ಪತ್ರೆ ತೈ ನಟ್ಟಾರು ಉಳ್ಳಾಲ ಘಟಕತೆ ಗ್ರಹ ರಕ್ಷಕನಂಕ್ ಕೈಪೆ ಬೇವು ಮಾನ್ಯೆ ನೇರಲು ಚಕ್ಕೆ ಪೇರಂಕಾಯಿ ಪೆಜಕ್ಕಾಯಿ ಚಂದಂತೆ ತೈಗು ಓದಿ ಹಾಕಿಯಾರು ಪರಿಸರವಾದಿ ಅರಣ್ಯ ಮಿತ್ರ ಪ್ರಶಸ್ತಿ ಇರ್ತದಾಯಿ ಮಾಧವ್ ಉಳ್ಳಾಲ್ ಮುಂಡಿತ್ತು ತೈ ಮರ ಮಟ್ರೆ ಬೆಲೆಪಾಟ್ರೆ ಜವಾಬ್ದಾರಿ ಎಲ್ಲರ ಮೇಲುಂಡು ಅಂಗನ ಎದುರು ಎಲ್ಲರೂ ಪರಿಸರ ಒಲಿಕೆ ನಿಯತ್ ಹಾಕೋನು ತೆರಿಪಾಟಿತು ಬೆಟ್ಟ ಗುಡ್ಡ ನದಿ ತೊರೆ ಎಲ್ಲವನ್ನು ಕೂಡ ಮನುಷ್ಯ ಪ್ರೀತಿಸಿದಾಗ ಇದು ನಮ್ಮನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುತ್ತೆ, ಮುಂದಿನ ಪೀಳಿಗೆಗೆ ಅದು ಜೀವನಕ್ಕೆ ಒಂದು ದಾರಿಯಾಗತ್ತೆ. ಭೂಮಿ ಅತ್ಯಂತ ಸ್ವಚ್ಛವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಆಗಬೇಕಿದ್ರೆ ಅದು ನಾವು ಈಗಲೇ ಈ ಭೂಮಿಯ ಸ್ವಚ್ಛತೆ ಮತ್ತು ಹಸಿರೀಕರಣದ ಮುಖಾಂತರ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು. ಇಲ್ಲಿ ಈ ಇಡೀ ವಿಶ್ವದ ಭೂಮಿ ಇವತ್ತು ಏನಾಗಿದೆ ಅಂದರೆ ಕಲುಷಿತಗೊಂಡಿದೆ. ಇದನ್ನು ಮನುಷ್ಯನೇ ಮಾಡಿರುವಂಥದ್ದು. ಇದನ್ನು ಸಮತೋಲನದ ಸ್ಥಿತಿಗೆ ತರಬೇಕಿದ್ರೆ ಮನುಷ್ಯ ಈಗಲೇ ಎಲ್ಲ ರೀತಿಯಲ್ಲಿ ಕೂಡ ಸ್ವಚ್ಛತೆ ಮತ್ತು ಹಸಿರೀಕರಣಕ್ಕೆ ತೊಡಗಿಕೊಳ್ಳಬೇಕು. ಇವತ್ತು ಜಿಲ್ಲಾ ಕಮಾಂಡೆಂಟ್ ಅವರ ನೇತೃತ್ವದಲ್ಲಿ ಸೋಮನಾಥನ ಸನ್ನಿಧಿಯಲ್ಲಿ ಬಿಲ್ವಪತ್ರೆಯನ್ನು ನೆಟ್ಟು ಪೋಷಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ. ಬಿಲ್ವಪತ್ರೆಯ ಮಹತ್ವ ಶಿವನಿಗೆ ಅರ್ಪಣೆ ಮಾಡುವುದು ಬರೀ ಒಂದು ಬಿಲ್ವಪತ್ರದ ಮೂಲಕ, ಒಂದು ಎಲೆಯನ್ನು ಕೂಡ ಅರ್ಪಣೆ ಮಾಡಿದರೂ ಕೂಡ ಶಿವನ ಸಾನ್ನಿಧ್ಯಕ್ಕೆ ನಾವು ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು. ಮತ್ತು ಅದರಿಂದ ಸಿಗುವಂತಹ ಒಂದು ಫಲ 100 ಕಾಲ ನಾವು ಏನು ಪೂಜೆಯನ್ನು ಮಾಡ್ತೇವೆ ಬರೀ ಒಂದು ಎಲೆಯ ಮುಖಾಂತರ ನಾವು ಅರ್ಪಣೆ ಮಾಡಿದರೆ ಅದು ನಮಗೆ ಸಿಗುವಂಥದ್ದು. ನಮ್ಮ ಕಷ್ಟ ಕಾಲದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಒಂದು ಬಿಲ್ವಪತ್ರವನ್ನು ಅರ್ಪಣೆ ಮಾಡಿದರೆ ನಮಗೆ ಸಿಗುವಂಥ ಪುಣ್ಯದ ಫಲ ಬಹಳ ದೊಡ್ಡದು. ಅದೇ ಕಾರಣಕ್ಕಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರ ನೇತೃತ್ವದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಇವತ್ತು ಬಿಲ್ವಪತ್ರೆಯನ್ನು ನೆಡುವ ಮೂಲಕ ವೃಕ್ಷ ಸಂರಕ್ಷಣೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಅತ್ಯುತ್ತಮ ಕಾರ್ಯ. ಗ್ರಹ ರಕ್ಷಕ ದಳ ಜಿಲ್ಲೆರೆ ಮುಪ್ಪ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಮುಂಡಿತ್ತು ದಕ್ಷಿಣ ಕನ್ನಡ ಜಿಲ್ಲೆರೆ ಗ್ರಹ ರಕ್ಷಕ ದಳ ಪಿನ್ನೆ ಪೌರರಕ್ಷಣಾ ಇದ್ರ ತರಫ್ಲು ಎಲ್ಲ ವರ್ಷ ತೈ ನಡ್ರೆ ಪಿನ್ನೆ ಓದಿಯಾಕ್ ರಿಲೇಸ್ ನಡಪಾಟಿ ಒಂಡೆ ಬಂದರ ಎಲ್ಲ ವರ್ಷ ಪೋರಂಜಿ ಘಟಕತೆ ಒರೋರ್ತ ಗ್ರಹ ರಕ್ಷಕ ಒರೋರ್ ತೈ ಕೊಡ್ತು 1000 ತೈ ನಟ್ಟದು ಬೆಲೆಪಾಟಿರ ಮರ ಮಟ್ರೆ ಒಲಿಕೋನು ಬೆಲೆಪಾಟನು ಚೊಲ್ಲೂರೆ ನಂಗಲೆ ಆಲ್ಚನತ್ತಿಗೆ ಎಲ್ಲಾರೆ ಕೈಸಾಯ ಬೇನುಂಟು ಐಲ್ಚಂತು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮುಂಚೂಣಿಯಲ್ಲಿ ನಿಂತು ಪ್ರತಿ ವರ್ಷ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಧವ್ ಉಳ್ಳಾಳ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ಗೃಹ ರಕ್ಷಕರಿಗೆ 1 ಗಿಡ ಅನ್ನುವ ಯೋಜನೆಯೊಂದಿಗೆ ಪ್ರತಿ ವರ್ಷ ಒಬ್ಬ ಗೃಹ ರಕ್ಷಕರು 1 ಗಿಡ ನಟ್ಟು ಬೆಳೆಸಬೇಕು ಅನ್ನುವ ಉದ್ದೇಶದಿಂದ ನಾವು ಈ ಆಂದೋಲನವನ್ನು ನಡೆಸ್ತಾ ಇದ್ದೇವೆ. ಮಾಧವ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಚೇರಿಯಲ್ಲಿ ನಾವು ನಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ 15 ಘಟಕಗಳಲ್ಲಿಯೂ ಸಹ ಸುಮಾರು ಒಟ್ಟು 1000 ಹೋಮ್ ಗಾರ್ಡ್ಸ್ ಇದ್ದಾರೆ. ವರ್ಷಕ್ಕೆ 1000 ಗಿಡದಂತೆ ನಿರಂತರವಾಗಿ ವನಯಜ್ಞ ಅಂತ ಹೇಳ್ತೇವೆ ನಾವು, ಅಂದರೆ ಗಿಡ ನಟ್ಟು ಪರಿಸರವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಪರಿಸರಕ್ಕೆ ಪೂರಕವಾಗಿ ಬದುಕುವುದನ್ನು ನಾವು ಕಲಿಬೇಕು. ಮಾಧವರು ಹೇಳಿದಾಗೆ ನಾವು ಕಳೆದ ಬಾರಿ ಇಲ್ಲಿ ಚರ್ಚ್ನಲ್ಲಿ ಮಾಡಿದ್ವಿ, ಈ ಬಾರಿ ದೇವಾಲಯದಲ್ಲಿ, ಮುಂದಿನ ಬಾರಿ ಮಸೀದಿಯಲ್ಲಿ. ನಮ್ಮ ಗೃಹ ರಕ್ಷಕರು ಅಂದರೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು, ಎಲ್ಲ ವೃತ್ತಿಯ ಜನರು ಇಲ್ಲಿ ಇರ್ತಾರೆ. ಅದೇ ರೀತಿ ಎಲ್ಲ ಧರ್ಮದ ಶಾಲಾ ಕಾಲೇಜುಗಳಲ್ಲಿ, ಸ್ಮಶಾನಗಳಲ್ಲಿ, ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ ಎಲ್ಲ ಕಡೆ ಗಿಡ ನೆಟ್ಟು ಪೋಷಿಸುವಂಥ ಒಂದು ವಿಶೇಷವಾದಂಥ ಹೊಣೆಗಾರಿಕೆ ನಮಗೆ ಇದೆ. ನಿಷ್ಕಾಮ ಸೇವೆ ಸಲ್ಲಿಸುವ ನಾವು ಗೃಹ ರಕ್ಷಕರು ಇತರರಿಗೆ ಮಾದರಿಯಾಗಿರಬೇಕು. ಕಾಕಿ ಬಟ್ಟೆಯನ್ನು ಹಾಕಿಕೊಂಡಿರುವಾಗ ಸಮಾಜ ಗಮನಿಸ್ತಾ ಇದೆ. ನಾವು ಮಾಡುವ ಕೆಲಸವನ್ನು ನೋಡಿ ಇತರರು ಅದರಿಂದ ಪ್ರೇರೇಪಿತರಾದರೆ ನಮಗೆ ಅದರಷ್ಟು ದೊಡ್ಡ ಪುಣ್ಯ ಬೇರೆ ಯಾವುದೂ ಇಲ್ಲ. ಈ ದಿವಸ ಶ್ರೀ ಸೋಮನಾಥೇಶ್ವರ ದೇವಾಲಯದ ಆವರಣದಲ್ಲಿ ನಮಗೆ ಬಿಲ್ವಪತ್ರೆ ಹಣ್ಣಿನ ಗಿಡಗಳನ್ನು ನೆಡಲಿಕ್ಕೆ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಗೃಹ ರಕ್ಷಕರ ಇಲಾಖೆಯ ವತಿಯಿಂದ ನಾನು ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಸಹ ನಾವು
ಜಿಲ್ಲೆಯಾದ್ಯಂತ ಈ ಆಂದೋಲನವನ್ನು ಮುಂದುವರಿಸಲಿದ್ದೇವೆ. ಸ್ವಾಮಿ ಸೋಮನಾಥೇಶ್ವರ ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಜಗತ್ತಿಗೆ ಶಾಂತಿಯನ್ನು ನೀಡಲಿ ಅಂತೇಳಿ ಹಾರೈಸ್ತೇನೆ. ಜೈ ಹಿಂದ್. ದೇವಸ್ಥಾನದ ಸದಸ್ಯ ರಾಮನಾಥ ಬಂಗೇರ, ಶಿವಭಕ್ತ ವೃಂದತೆ ಸದಸ್ಯ ಹರೀಶ್, ಉಳ್ಳಾಲ ಘಟಕತೆ ಗೃಹರಕ್ಷಕರೇ ಸುನಿಲ್ ಪೂಜಾರಿ, ಸವೇರಾ ಡಿಸೋಜ, ಧನಂಜಯ, ಸಂತೋಷ್, ಖಾಲಿದ್, ಸೆಲೆಸ್ಟಿನ್, ರೇಖಾ, ಪುಷ್ಪಲತಾ, ಯಶವಂತಿ, ದಿವಾಕರ್ ಇಂಗ ಇನ್ನಾರ್. ಸಮಾಜತ್ಗೆ ಪಿನ್ನ ಪಾವತ್ತೆ ಆಲ್ಮಾರ್ಗ್ ಮೇನತ್ ಎಟ್ಟೊಂದುಲ್ಲೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಗ್ ಗೌರವ ಡಾಕ್ಟರೇಟ್ ಬಂದಿದ್ದೆಲ್ಲರೂ ಗೊಂತಿಲ್ಲೆ ವಿಷಯ ಅಂಗನೆ ದಿಗಮತು ರಾಯತ್ತಂಗ ಕೋಸಿಲ್ ಆಯಲ್ಗ್ ಆಧಾರಿತ ಚಮ್ಮನಾಕರವ್ರ ಲೇಸ್ ನಡಪಾಟಿಯಾರು. ಸಮಾಜತ್ಗೆ ಬೇನ್ಮೈತು ಮೇನತ್ ಎಟ್ಟೊಂದುಲ್ಲೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯ ತಲೆಮುಪ್ಪ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯಲ್ಗ್ ಕೆನಡಾ ರೀಜೆನ್ಸಿ ಇಂಟರ್ನ್ಯಾಷನಲ್ ಥಿಯೋಲಾಜಿಕಲ್ ಕಾಲೇಜ್ ತರಫ್ಲು ಗೌರವ ಡಾಕ್ಟರೇಟ್ ಕಿಟ್ಟಿರು. ಅಂಗನ ಎದುಲು ರಾಯತ್ತೆ ಆಲ್ಮಾರ್ ತರಫ್ಲು ಚಮ್ಮನಾಕಿದ್ದು ಆಧರಿಚಾರು. ಮುನ್ನೂರು ಗ್ರಾಮ ಪಂಚಾಯತ್ ತಲೆಮೂಪ ವಿಲ್ಫ್ರೆಡ್ ಡಿಸೋಜ ಏಲ್ ಮೂಪತನತ್ತಲು 300 ಗ್ರಾಮ ಪಂಚಾಯತ್ ವಾಲ್ ಈ ಚಮ್ಮನ ನರ್ನಿತ್ತು. ಈ ಲೇಸ್ಲು ಮುಂಡಿ ವಿಲ್ಫ್ರೆಡ್ ಡಿಸೋಜ ಓಟುಲು ಗೆಂದ್ಯಾಂಗ ಸರ್ಕಾರತೆ ಮೊದಲು ಆಲ್ಮಾರೆ ಸೊರಪನಿ ಹಾಕ್ರಾರು ಆಯ್ಗೆ ಆಲ್ಮಾರೊಟ್ಟ ಕಾಸು ಕುಡುಪಾಟಿತ್ತು ಪಾವತ್ತೆಂಗೆ ಅವಕೆಟ್ಪಾಟಿದ್ದು ಕೊಡ್ಕುರಂಗಲೇ ಕೊರೋಡಿ ಆಯ್ತುಲ್ಲಾರು. ಅಗಂತೆ ಬೇಜಾರ್ರೆ 300 ಗ್ರಾಮತ್ತಲು ಪಾವತ್ತೆ ಕುಟುಂಬத்துக்கு ಅವಕೆಟ್ಪಾಟಿದ್ದು ಟಿಪ್ಪು ಸುಲ್ತಾನ್ ಸಂಘಟನೆ ತಲೆಮುಪ್ಪ ಇಸ್ಮಾಯಿಲ್ ಶಾಫಿ ತೀರ್ಥರಿಂಚಂತು. ಒಂದು ಬಡವರಿಗೆ ಮನೆ ಕೊಡುವ ವಿಷಯ ಬರುವಾಗ ಯಾರು ಮಾರೆ ಕಿರಿಕಿರಿ, ನಾಳೆ ಎಲ್ಲರೂ ಬಂದು ನಮ್ಮ ಹತ್ರ ಕೇಳ್ತಾರೆ ಅಂತ. ನನಗೆ ನನ್ನ ಗ್ರಾಮದಲ್ಲಿ ನಮ್ಮ ಒಂದು 2-3 ಮನೆಗಳನ್ನು ಕಟ್ಟಿಕೊಟ್ಟಂಥ ವ್ಯಕ್ತಿ ಅದು ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಅವರು. ಆವಾಗಲೂ ನಾವು ದುಡ್ಡಿದ್ದು ಇಳಿಯುವುದಲ್ಲ, ನಾವು ಮಾಡುವ ಒಳ್ಳೆ ಕೆಲಸದಲ್ಲಿ ದಾನಿಗಳು ನಮ್ಮ ಒಟ್ಟಿಗೆ ಬರ್ತಾರೆ. ಯಾವಾಗಲೂ ನಾವು ಎದುರುದು ಬೇಡ, ನಾವು ಮುಂದೆ ಹೋಗುವ, ಸಮಾಜದಲ್ಲಿ ಸೌಹಾರ್ದ ರೀತಿ ಕಾಪಾಡುವ. ಈ ಮುಂದಿನ ದಿನದಲ್ಲಿ ನಮ್ಮ ಈಗ ತಾನೇ ನಾಗರ ಪಂಚಮಿ ಬಂದು ಹೋಯಿತು, ಮುಂದಿನ ದಿನದಲ್ಲಿ ಅಷ್ಟಮಿ ಬರ್ತದೆ, ಅದಕ್ಕಿಂತ ನಂತರ ಮೇರಿ ಜಯಂತಿ ಬರ್ತದೆ. ಅದಕ್ಕಿಂತ ದೊಡ್ಡ ಖುಷಿ ಅಂದರೆ ಸ್ವಾತಂತ್ರ್ಯ ಸಿಕ್ಕಿ ನಮಗೆ 75 ವರ್ಷ ಅಮೃತೋತ್ಸವ ನಾವು ಆಚರಣೆ ಮಾಡ್ತಿದ್ದೇವೆ. ಇದು ಕೂಡ ನಾವು ಒಳ್ಳೆಯ ಸೌಹಾರ್ದ ರೀತಿ ಸ್ವಾತಂತ್ರ್ಯ ಸಿಗುವಾಗ ಎಲ್ಲ ಧರ್ಮದವರು ಸೇರಿ ನಮಗೆ ಸ್ವಾತಂತ್ರ್ಯ ಹೋರಾಟ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ರೀತಿಯಲ್ಲಿ ಒಳ್ಳೆಯ ಒಂದು ಸಾಮರಸ್ಯ ಒಂದು ಮಾಡುವ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಗ್ರಾಮ ಪಂಚಾಯತಿಯ PDOಗೆ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ವಿವಿಧ ಸಂಘಟನೆಗಳು ಇಂಥ ಸಮಾಜದಲ್ಲಿ ಬಡ ಬಗ್ಗರಿಗೆ ಮನೆ ಕಟ್ಟುವ ವಿಷಯ, ಒಂದು ಮೆಡಿಕಲ್ ಫಂಡ್, ಒಂದು ಅಂಗವಿಕಲ ವೀಲ್ಚೇರ್, ವಿವಿಧ ಒಂದು ಸೇವೆ ಮಾಡಿದರೆ ನಮ್ಮ ಗ್ರಾಮ ಒಂದು ರಾಮರಾಜ್ಯ ಆಗ್ಬೋದು, ಒಂದು ಒಳ್ಳೆಯ ಗ್ರಾಮ ಆಗ್ಬೋದು ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚಮ್ಮನೆಡ್ಡೆ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ ಮುಂಡಿತ್ತು ಇತ್ತರ ಸೊರಪನಿ ಹಾಕೋನಾಯಂಗ್ ಪಡಚ ಉಂಡಿ ಕಿರ್ಫ ಕಾರಣ ವಿಷ್ಣುಮೂರ್ತಿ ಭಟ್ ನಂಡೆ ದೀನು ನೋಕಾಂಡು ಸಮಾಜತ್ ಮೇನತ್ ಹಾಕೋಗು ಬೆನ್ಮಾಯ್ತು ತೆರುಕಾಟಿತ್ ಅಂದ್ರಂಟು ಅಲ್ಚಂತು. ಆ ಕಾಣದ ಕೈ ಯಾರಂತ ಅವರು ಹೇಳಿಲ್ಲ, ಅದು ಮೇಲೆ ಇರುವ ಒಬ್ಬ ದೇವರು. ಇದರಲ್ಲಿ ಯಾವುದೇ ಒಂದು ಸ್ವಲ್ಪ ನನಗೆ ಒಂದು ಯುಗ ಬಂದಿದ್ದರೆ ನಾನು ಮಾಡಿದ ಯಾವ ಕೆಲಸಕ್ಕೂ ಅಲ್ಲಹಾಣು ಅಥವಾ ದೇವರು ನಮಗೆ ಏನೂ ಸಿಗುವುದಿಲ್ಲ. ಆದ್ದರಿಂದ ಇದೆಲ್ಲ ಆ ಕಾಣದ ಕೈ ದೇವರ ಒಂದು ಇದಾಗಿದೆ. ಅದರಿಂದ ನನಗೆ ಒಂದು ಮಾಡಲು ಒಂದು ಅವಕಾಶ ಅಲ್ಲಾಹನು ಕೊಟ್ಟಿದ್ದಾನೆ. ಸನ್ಮಾನ ಕಾರ್ಯಕ್ರಮವನ್ನು ಇದು ನಮ್ಮ ಇಲ್ಲಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ವಿಲ್ಫರ್ಡ್ ಡಿಸೋಜ್ ಅವರು ಇಟ್ಟಿದ್ದಾರೆ. ಬಹುಶಃ ಇದು ಈ ಸನ್ಮಾನ ಕಾರ್ಯಕ್ರಮ ನನಗಲ್ಲ, ಇದು ನನ್ನ ಊರಿನ ಜನರಿಗೆಂದು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಈ ವೇದಿಕೆಯಲ್ಲಿ ನನ್ನ ಮಿತ್ರರಾದ ವಿಲ್ಫರ್ಡ್ ಡಿಸೋಜ ಒಂದು ಮನೆಗೆ, ಆ ಮನೆಯಲ್ಲಿ ಒಂದು ಕುಟುಂಬ ಹೇಗೆ ಇರುತ್ತದೆ ಅದೇ ರೀತಿ ನಮ್ಮ ಮಂಗಳೂರಿನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಕಣ್ಮಣಿಯು ಆದಂಥ ಮಾನ್ಯ ಮಾಜಿ ಸಚಿವರಾದಂಥ UT ಖಾದರ್ ಅವರು ಈ ಮಂಗಳೂರು ಕ್ಷೇತ್ರಕ್ಕೆ ಒಂದು ಕುಟುಂಬದಲ್ಲಿ ಒಬ್ಬರು ಯಜಮಾನ ಹೇಗೆ ಇದೆ ಬೇಕು ಅದೇ ಥರ ಈ ಮಂಗಳೂರು ಕ್ಷೇತ್ರಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ರಾಜಕಾರಣಿ ಆದಂಥ UT ಖಾದರ್ ಸರ್ ಅವರು ಈ ಮಂಗಳೂರು ಕ್ಷೇತ್ರದ ಒಂದು
ಒಂದು ಕಣ್ಮಣಿ ಅಂತ ಹೇಳ್ಬೋದು. ಅದೇ ರೀತಿ ಆಮೇಲೆ ಆ ಕುಟುಂಬ ಭರ್ತಿ ಆಗ್ಬೇಕಾದ್ರೆ ಇನ್ನೂ ನಮ್ಮ ಪಂಚಾಯತಿ ಇದ್ದ ಅಧ್ಯಕ್ಷರು, ಬಹುಶಃ ಈ 300 ಪಂಚಾಯತಿಯಲ್ಲಿ ಹಲವಾರು ಅಧ್ಯಕ್ಷರುಗಳು ಬಂದಿದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೂ ಈ ಸಲ 300 ಪಂಚಾಯತಿಗೆ ಒಂದು ನಿಮಗೆ ಬಂಪರ್ ಲಕ್ಕಿ ಡ್ರಾ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. 300 ಗ್ರಾಮ ಪಂಚಾಯತ್ ಪಿರಾಕ್ರೆ ಜಂಡಾಮತೆ ತಲೆಮುಪ್ಪ ನವೀನ್ ಡಿಸೋಜ, ಪಿರಾಕ್ರೆ ಸದಸ್ಯ ಭಾಸ್ಕರ್ ಕುಲಾಲ್, ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ಜಂಡಾಮತೆ ತಲೆಮುಪ್ಪ ವಿಷ್ಣುಮೂರ್ತಿ ಭಟ್, ಇಬ್ರಾಹಿಂ ಲಬ್ಬೈಕ್, ಸುರೂತೆ ಕಾರ್ಯದರ್ಶಿ ನಜೀರ್ ಬಾರ್ಲಿಂಗ ಬೆಲೆ ಬಿಂದರಿತ್ತು ಮೇಲ್ತೆನೆಲಿಂದಾರು. ಆರ್ಕೆ ಮದನಿ ಅಮ್ಮೆಂಬಲ ಲೇಸ್ ನಡಬಾಟಿತ್ತು. இப்ப படிப்புல பெண் மக்கள் முன்னாலுள்ளாரு, படிப்பாயசாத்து சொரப்பனிக்கும் போயிட்டுள்ளாரு. அவங்க இப்ப சொரப்பனி கிட்டுல இங்கே திக்கமத்துக்கு அவுத்துலே சொந்த சொரப்பனி ஆக்கும் சொல்ல நிலையில அஜினர்க்க ஃப்ரெண்ட்ஸ் சாரிட்டேபிள் ட்ரஸ்ட் ரங்க பெண் மக்களுக்கு துணிமுறி துணுரி படிப்பாற்று தொடங்கினார். ಅಜ್ಜಿನರ್ಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ತರಫ್ಲು ಪೆನ್ನಿಂಗು ಚಟ್ಟೆ ತುನಿ ತುನ್ನುಗು ಪಡಿಪಾಟ್ರೆ ಪಿನ್ನೆ ಟ್ರಸ್ಟ್ರೆ ನೆಲೆರೆ ತೊಡಕತ್ತೆ ಲೇಸ್ ಅಜ್ಜಿನರ್ಕ ಪಲ್ಲಿರೆ ಮುಟ್ಟೋಲೆ ಮರುಹುಂ ಮೊಹಮ್ಮದ್ ಬಾವ ಪೇರ್ರೆ ಮೇಲ್ತೆನೆಲ್ಲ ನಡ್ಡಿತ್ತು. ಮೈಕಾಲ ಕ್ಷೇತ್ರದ ಶಾಸಕ ಯುಟಿ ಖಾದರ್ ತೊಡಕ ಓಡ್ತಿತ್ತು. ಅದರ ಪಿನ್ನೆ ಅಲ್ಲಿ ಮುಂಡಿತ್ತು. ರಾಯತಲು 6 ಕಷ್ಟತಲು ಉಲ್ಲಾರ ಅಂಕ ಜೀವನ ನಡಪಾಟಕ್ಕೆ ಬೇನ್ಮೆ ವ್ಯವಸ್ಥೆ ಹಾಕಿ ಕೊಡ್ಕೊಳ್ಳೋದು ಸಂಘಟನೆ ಜವಾಬ್ದಾರಿ ಆಯ್ತಿಕ್ಕರು. ಈ ವಿಷಯದಲ್ಲಿ ದೀನು ಜಾತಿ ನೋಕೊಂಡು ಎಲ್ಲರೂ ಇನ್ಸಾನ್ ಚೊಲ್ಲೂರೆ ಬಿಯಾರ್ ಐಕೋನು. ಆ ನೆಲೆಯಲ್ಲಿ ಅಜ್ಜಿನರ್ಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನಡವಳಿ ಕೊಂಡಾಡೋಣ ಇದು ಉಂಟು ಐಲ್ ಖುಷಿ ಪಟ್ಟದ್ದು. ಅಜ್ಜಿನರ್ಕ ಈಗ ಅತ್ಯುತ್ತಮವಾದ ಅತ್ಯಂತ ಅಭಿವೃದ್ಧಿ ಒಂದು ಪ್ರದೇಶ. ನಾನು ಈ ಪ್ರದೇಶಕ್ಕೆ ಈಗಲ್ಲ, ಸಣ್ಣವನಿದ್ದಾಗ ಬರ್ತಿದ್ದೆ. ಆಗ ಬರ್ತಿದ್ದ ಸಂದರ್ಭದಲ್ಲಿ ಬೈಕನ್ನು ಕೆಳಗೆ ಇಟ್ಟು ಮೇಲೆ ನಡ್ಕೊಂಡು ಬರುವಂಥ ಪರಿಸ್ಥಿತಿ. ಯಾಕೆ ಇಲ್ಲಿ ಬೈಕ್ ಮೇಲೆ ಬರುವುದಿಲ್ಲ, ರಿಕ್ಷಾ ಕೂಡ ಬರ್ತಾ ಇಲ್ಲ, ಭಾರಿ ಕಷ್ಟದಲ್ಲಿ ಬರುವಂಥ ಪರಿಸ್ಥಿತಿ. ಅದು ಬಹುಶಃ ಯುವಕರಿಗೆ ಹೇಳಿದಾಗ ಅರ್ಥ ಆಗಲಿಕ್ಕಿಲ್ಲ. ಇಲ್ಲ ಹಿರಿಯರೆಲ್ಲ ಬಹುಶಃ ಇದ್ದವರಿಗೆ ಅದೆಲ್ಲ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಮತ್ತು ಅದನ್ನು ಹಂತವಾಗಿ ಇದನ್ನು ಮತ್ತು ಅಲ್ಲಿ ತನಕ ಮತ್ತು ಆ ಕಡೆ ರಸ್ತೆನೇ ಇರಲಿಲ್ಲ. ಹಂತವಾಗಿ ಈ ಪ್ರದೇಶಕ್ಕೆ ಇವತ್ತೆಲ್ಲ ಮೂಲಭೂತ ಸೌಕರ್ಯ ಸಿಕ್ಕುವಂಥ ಇವತ್ತು ಅದಕ್ಕೆ ಒದಗಿಸಿ ಇವತ್ತು ಈ ಒಂದು ಪ್ರದೇಶಕ್ಕೆ ಬರುವಾಗ ನಮಗೆ ಅತ್ಯಂತ ಸಂತುಷ್ಟ ನಾವು ಇವತ್ತು ಆಗ್ತೇವೆ. ಈ ಒಂದು ಪ್ರದೇಶದಲ್ಲಿ ಶಾಲೆ ಅಂತ ಇರಲಿಲ್ಲ. ಬಹುಶಃ ನಾವು ಜುಮ್ಮಾ ಮಸೀದಿಯ ಅಧ್ಯಕ್ಷರು, ಅವತ್ತಿನ ಸದಸ್ಯರೇ ಊರವ್ರನ್ನ ಅಭಿನಂದಿಸಬೇಕು. ಅಹಮದ್ ಅಜ್ಜಿನಡ್ಕ ಅವತ್ತಿನ ಕೂಡ ಇವತ್ತಿದ್ದಾರೆ. ಅದಕ್ಕೆ ನಾನು ಯಾವಾಗ ಹೇಳಿದ್ದೇನೆ, ಅಹಮದ್ ಅಜ್ಜಿನಡ್ಕ ನಿಮ್ಮ ಅಜ್ಜಿನಡ್ಕ ಅವ್ರು ಹಾಜಬ್ಬ ಅವರು ಇದರಲ್ಲಿ ಯಾವ ರೀತಿ ಎಲ್ಲ ಕೆಲಸ ಮಾಡಿಕೊಂಡು ಸಾಮಾಜಿಕ ಚಿಂತನೆ ಸಮಾಧಾನದಿಂದ ಕೆಲಸ ಮಾಡಿಕೊಂಡು ಒಂದು ದೊಡ್ಡ ಒಂದು ವ್ಯಕ್ತಿತ್ವ. ಬಹುಶಃ ಇಲ್ಲಿ ಏನು ಇರಲಿಲ್ಲ, ಒಂದು ಕ್ಲಾಸ್ ರೂಮು ಅವತ್ತು ಫಸ್ಟ್ ನಾವತ್ತು ಸ್ಯಾಂಕ್ಷನ್ ಮಾಡಿದ್ದು. ಇವತ್ತು ಬಹುತೇಕ ಇವತ್ತು ಎಲ್ಲವೂ ಕೂಡ ಉತ್ತಮ ಒಂದು ಶಿಕ್ಷಣ ಸಂಸ್ಥೆ ಕೂಡ ಇಲ್ಲಿ ಬಂದು ನಿಮಗೆ ಸಿಕ್ಕುವಂಥ ಅವಕಾಶ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಅಂಗನವಾಡಿ ಶಾಲೆಯ ನೂತನ ಕಟ್ಟಡ ಬೇಕಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಇವತ್ತು ನಾವು ಅನುದಾನ ಕೂಡ ಇವತ್ತು ಬಿಡುಗಡೆ ಮಾಡಿ ನೂತನ ಅಂಗನವಾಡಿ ಕಟ್ಟಡ ಕೂಡ ಈ ಪ್ರದೇಶಕ್ಕೆ ಇವತ್ತು ಆಗ್ತದೆ. ಅಜ್ಜಿನರ್ಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಸಂಚಾಲಕ CH ಇಸ್ಮಾಯಿಲ್ ಮೇಲ್ತೆನೆರೆ ತಲೆಪಂಪ ಐತಿಂತು. ಕೋಟೆಕರ್ ಪಟ್ಟಣ ಪಂಚಾಯತ್ ಸದಸ್ಯ ಅಹಮದ್ ಅಜ್ಜಿನರ್ಕ, ಸಮಾಜ ಸೇವಕ ಇಸಾಕ್ ಅಹಮದ್, ಅಶ್ರಫ್ ಕೆಸಿರೋಡು, ಇರ್ಷಾದ್ ಅಜ್ಜಿನರ್ಕ, ಕಾಲೇಜಿನ ಮಾಸ್ಟರ್ SM ಅಹಮದ್, ಅಜ್ಜಿನರ್ಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರ UN ಇಬ್ರಾಹಿಂ, ಅಜರ್ ತೋಟ, ಸರ್ಫಾಜ್, ಸುಹೈಲ್ ಸಿದ್ದೀಕ್, ಫಾರೂಕ್ ಇಬ್ರಾಹಿಂ, ರಶೀದ್ HI ಇಂಗ ಮೇಲ್ತೆನೆಲಿದ್ದಾರೆ. ಇದೇ ನೇರத்தில் 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಚೆಮ್ಮೆ ಮಾರ್ಕೆಟ್ ಮಕ್ಕಳು ಚಮ್ಮನ ಹಾಕಿದ್ದು ಆಧರಿಸಿದರು. ಅಜ್ಜಿನರ್ಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಬ್ದುಲ್ ರಹೀಂ ಮದನಿ ಬಿಂದರ್ಗ್ ಮರ್ಹಬ ಚೊಂತು ಸುರೂತೆ ಪಲ್ಕಮೊಂಡಿತ್ತು. ಜಂಡಾಮತೆ ತಲೆಮೂಪ ಕಮಾಲ್ ಅಜ್ಜಿನರ್ಕ ನನ್ನಿ ಜೊಂತು ಅಮೀರ್ ಫೈಜರ್ ಲೇಸ್ ನಡಪಾಟಿತ್ತು. ಮಕ್ಕಳೇ ಸುರೂತೆ ಪಡಿಪುರೆ ಪಡಿಯೈತಿಕ್ಕರು ಅಂಗನವಾಡಿ ಚಂದೆನೆಗು ಮಕ್ಕಳು ಅವಡರು ಪೋಗರು ಖುಷಿ ಇಕ್ಕರು ಕೊಮರಂಗಳತ್ತಲು ಪುದಿ ಅಂಗನವಾಡಿ ಕಟ್ವಾನ ಇಂಚಿ ನಿಂದ್ರು ಅದ್ರ ತೊಡಕತ್ತೆ ಲೇಸ್ ನನ್ನದು. ಎತ್ತರ ಕಷ್ಟ ನಿಂಗಲ ಮಕ್ಕಳು ನಲ್ಲ ಪಡಿಪು ಕೊಡ್ತದು ಬೆಲಿ ಪೇರು ಬಂದೆ ಪಲ್ಲೆ ಹಾಕೋನು ಮಕ್ಕಳೇ ಪಲಿಪ್ರೆ ಶುರು ಆಯ್ತಿಕ್ಕರು ಅಂಗನವಾಡಿ ಊಡ ನಲ್ಲ ಪಡಿಪು ಕಿಟ್ಟಿಯಂಗೆ ಮುನ್ನಲ್ತುಗು ನಲ್ಲ ಪಡಿಪು ಕಿಟ್ಟರು ಉಂಟು ಶಾಸಕ UT ಖಾದರ್ ಚೊಂತು. ಮೈಕಾಲ ವಿಧಾನಸಭಾ ಕ್ಷೇತ್ರದ ಶಾಸಕ UT ಖಾದರ್ ಪಿನ್ನೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮೊದಲು ಕೋಟೆಕಾರ್ ಪಟ್ಟಣ ಪಂಚಾಯತ್ 17ನೇ ವಾರ್ಡ್ ಕುಮರಂಗಳತ್ತಲು ಪುದಿಯದಾಯ್ತು ಕೆಟ್ಪಾಟಿಯೇ ಅಂಗನವಾಡಿ ಕಟ್ಟುವಾನಂತೆ ತೊಡಕತ್ತೆ ಲೇಸಲು ಖಾದರ್ ಮುಂಡಿತ್ತು. ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ. ಸಣ್ಣದಿಂದಲೇ ಮೇಲೆತ್ತುಕೊಂಡು ಅವಕಾಶ ಆಗಲೆಂದು ಹೇಳಿಕೊಳ್ತಾ ಈ ಒಂದು ಅಂಗನವಾಡಿ ಕೇಂದ್ರ ಬರೀ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಮಾತ್ರ ಅಲ್ಲ,
ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು, ಇದು ಅಂಗನವಾಡಿ ಮುಖ್ಯ ಉದ್ದೇಶಗಳು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅಲ್ಲಿ ಬೇರೆ ಬೇರೆ ಯೋಜನೆಗಳಿದೆ, ಆ ಯೋಜನೆಗಳೆಲ್ಲ ತಾವು ತಗೊಳ್ಬೇಕು. ತಾವು ತಾಯಂದಿರು ವಿಶೇಷವಾದ ಆ ಒಂದು ಶಾಲೆ ಕಾಳಜಿ ವಹಿಸಿಕೊಂಡು ಶಿಕ್ಷಕ ವರ್ಗದವರಿಗೆ, ಪಂಚಾಯತ್ ಸದಸ್ಯರಿಗೆ ತಮ್ಮೆಲ್ಲ ಸಹಕಾರ ಕೊಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಲ್ಲಿಸಿ ಬಹುಶಃ ನಿಮಗೆ ಸಹಕಾರ ಕೊಟ್ಟಂತ ಮೊಯ್ದೀನ್ ಬಾವ ಅವರಿಗೆ ಸಂಪೂರ್ಣವಾದ ವಿಶೇಷ ಶುಭಾಶಯ ಸಲ್ಲಿಸಿ ಅವರು ಪಟ್ಟಂತ ಶ್ರಮವನ್ನು ಮೆಚ್ಚಿಸುವಂತ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಏನಾಗ್ಲಿಲ್ಲ, ಎಲ್ಲಾ ನೀರಿನ ವ್ಯವಸ್ಥೆ, ರೋಡ್ ವ್ಯವಸ್ಥೆ ಎಲ್ಲ ಕೂಡ ಅದು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಬೆಂಬಲ ಕೊಡದ ಮನೋಭಾವನೆ ಹಮ್ಮಿಕೊಳ್ಳುವಂತ ಅವಕಾಶ ಇವತ್ತು ಮಾಡಿ, ಅದು ನಮ್ಮ ಜನರಿಗೆ ಮುಖ್ಯವಾಗಿ ಬರುವಂತ ಒಂದು ವಿಶೇಷವಾದ ಒಂದು ಕೃತಜ್ಞತೆ ಭಾವನೆ ಇರುವಂತ ಬಹುಶಃ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಾವರವರಿಗೆ ಎಲ್ಲರಿಗೂ ನನ್ನ ಹಿರಿಯ ಕಿರಿಯರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ, ಇದೊಂದು ಮಾದರಿಯಾದ ಅಂಗನವಾಡಿ ಕೇಂದ್ರ ಆಗಲಿ, ಇದು ಹೈಟೆಕ್ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಮಾದರಿಯಾದ ಅಂಗನವಾಡಿ ಕೇಂದ್ರ ಯಾವ್ದಂತ ಹೇಳಿದ್ರೆ ಅದು ಬಹುಶಃ ಕೊಮ್ಮರಂಗ ಅಂಗಡಿವಾಡ ಹೆಸರು ಕೂಡ ಬರಲಿ ಎಂದು ಶುಭಾಶಯ ಸಲ್ಲಿಸ್ತೇನೆ. ಕೋಟೆಗಾರ್ ಪಟ್ಟಣ ಪಂಚಾಯತ್ ಸದಸ್ಯಾಯಿ ಜುಬೇದಾ ಮೊಯ್ದೀನ್ ತೊಡಕ ಕೊಟ್ಟದ್ದು. ಅಂಗನವಾಡಿ ಪುದಿಯ ಕಟ್ವಾನಕು ಕೈಸರ್ಪಾಟೆ ಶಾಸಕ ಯುಟಿ ಖಾದರ್, ಜುಬೇದಾ ಮೊಯ್ದೀನ್ ಬಾವ ಅಂಗನವಾಡಿಗೆ ಜಾಗೆ ಬೆಲೆ ಕೆಡ್ಕೋಗು ಸಹಾಯಕ್ಕೆ ಮೊಯ್ದೀನ್ ಬಾವ ಕೊಮರಂಗಳ, ಯೂಸುಫ್ ಕುತ್ಬಿ, ಸಲೀಂ ಅಬ್ಬಾಸ್, ಅಬ್ಬಾಸ್ ಕೊಮರಂಗಳ, ಇಬ್ರಾಹಿಂ ಎಸ್, ಶಬೀರ್ ಕೆಸಿ ರೋಡ್, ಫಾರೂಕ್ ಕೊಮರಂಗಳ, ಅಂಗನವಾಡಿ ಟೀಚರ್ ಹರಿನಾಕ್ಷಿ, ಬೇಬಿ, ಕೋಟೆಗಾರ್ ಪಟ್ಟಣ ಪಂಚಾಯತ್ ಸದಸ್ಯ ಅಹಮದ್ ಅಜ್ನಡ್ಕ, ಕಾಂಟ್ರಾಕ್ಟರ್ ಇಸ್ಮಾಯಿಲ್, ನೆಂದಕಮಾರೆ ವಿಶ್ವನಾಥ್ ಚೌಟ, ಅಬ್ಬಾಸ್ ಹಾಜಿ, ಅಸೇನಾರ್ ಕೆ ಪಿನ್ನ ಕಲಾವತಿ ಇಂಕ್ ಆಧರಿಚಾರು. ತಾಲೂಕ್ ಪಂಚಾಯತ್ ಪಿರಾಕ್ರ ತಲೆಮುಪ್ಪ ಮೊಹಮ್ಮದ್ ಮೋನು ಪಾವೂರು, SSC-DCC ಬ್ಯಾಂಕ್ ನಿರ್ದೇಶಕ ಸದಾಶಿವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗತೆ ತಲೆಮುಪ್ಪ ದೀಪಕ್ ಪಿಲಾರ್, ಅಲ್ಪಸಂಖ್ಯಾತ ಘಟಕತೆ ತಲೆಮುಪ್ಪ ಆಲ್ವಿನ್ ಡಿಸೋಜ, ಕೋಟೆಗಾರ್ ಪಟ್ಟಣ ಪಂಚಾಯತ್ ಪಿರಾಕ್ರ ಸದಸ್ಯ ಪುಷ್ಟಿ ಮೊಹಮ್ಮದ್, ಕೊಮರಂಗಲ ಪಲ್ಲಿರೆ ತಲೆಮುಪ್ಪ KH ಹಸೈನಾರ್, ತಲಪಾಡಿ ಗ್ರಾಮ ಪಂಚಾಯತ್ ಪಿರಾಕ್ರ ಸದಸ್ಯ ಇಬ್ರಾಹಿಂ ಕೇಸಿರೋಡು, ಮೊಯ್ದೀನ್ ಕುഞ്ഞി, ಫಾರೂಕ್ ಕೇಸಿರೋಡು ಇಂಗ ಮೇಲ್ತನಲಿದ್ದಾರೆ. ಸೋಷಿಯಲ್ ಫಾರೂಕ್ ನನ್ನಿಜಂತು ಹಮೀದ್ ಕಿನಿಯಲೇಸ್ ನಡಪಾಟಿತ್ತು. 22 ವರ್ಷത്തെ മുന്നാല് കാർഗിൽ പാകിസ്ഥാനെ പിന്നെ ഞങ്ങളെ ഭാരതത്തെ മിലിറ്ററി നടുಲು പെണക്ക് നടന്നിട്ട് ഈ പെണക്കിൽ ഭാരതത്തെ മിലിറ്ററി ಗೆಂದಿತ್ತು. ಆ ಕೊಸಿರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನತೆ ತರಫುಲು ಉಳ್ಳಾಲ್ತುಲ್ ನಡೆದಿತ್ತು. ಕಾರ್ಗಿಲ್ ನಡ್ನೆ ಭಾರತವಿನ ಪಾಕಿಸ್ತಾನತೆ ಪೆನಕಲು ಭಾರತತೆ ಮಿಲಿಟರಿ ಗೆಂದೆ ಕೊಸಿಲು ಕಾರ್ಗಿಲ್ ವಿಜಯ ದಿವಸ ಚೊಲ್ಲೂರೆ ಲೇಸ್ ತೊಕ್ಕೊಟ್ರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನತೆ ತರಫುಲು ಉಳ್ಳಾಲ್ತುಲ್ ನಡೆದಿತ್ತು. ಲೇಸರೆ ಮುನ್ನಾಲು ಉಳ್ಳಾಲ್ತೆ ಪೊಲೀಸ್ ಸ್ಟೇಷನ್ ಮುಟ್ಟವ್ಲೆ പോർച്ചുഗീസ് രംഗലെ എതിർಲು പോരാടിയെ ഉള്ളാലത്തെ പെരിമേരെ ദേശമേ കൊണ്ടാടിയ പോലത്തെ റാണി അബ്ബക്കരെ ബിംബത്തെ എതിർಲು പൂരെ മല ചൊടിച്ച് അതിരെ പിന്നെ പിറാക്കില് മിലിറ്ററിയിൽ മേനത്തെടുത്തൊന്നിന്നെ ഉള്ളാല മിലിറ്ററിമാരുടെ സംഘത്തെ പിറാക്കിലെ തലമുപ്പ KC നാരായണ ഇയാൾക്ക് ചമ്മനാക്കിയത് കാർഗിൽ വിജയ ദിവസ ലേസ് നടപ്പാട്ടിയാറ്. ಅದರ പിന്നെ KC നാരായണ ಮುಂದಿತ್ತು 23 ವರ್ಷದ ಪಿರಾಕಲು ഞങ്ങളെ ദേശത്തെ മിലിಟറി ಪಾಕಿಸ್ತಾನತೆ ಮಿಲಿಟರಿ ಎದುರ್ಲು ಹೋರಾಡಿತ್ತು ಗೆಂದೆ ಕೊಸಿರೆ ನಾಲ್ ಇದಾಯಿರು ಎಂದು ತೆರಿಪಾಟಿತ್ತು. ಅಂತ ಆ ಪ್ರದೇಶ ಅದೊಂದು ಡಿಸ್ಟ್ರಿಕ್ಟ್, ಜಮ್ಮು ಆ್ಯಂಡ್ ಕಾಶ್ಮೀರ್ನ ಒಂದು ಡಿಸ್ಟ್ರಿಕ್ಟ್. ಆ ಡಿಸ್ಟ್ರಿಕ್ಟಲ್ಲಿ ಈ ಕಾರ್ಗಿಲ್ ಏರಿಯಾ ಸುಮಾರು 16,000 17,000 ಫೀಟ್ ಹೈಟ್, ಅಷ್ಟು ಹೈಟಲ್ಲಿ ಇರೋ ಪ್ರದೇಶ. ಆ ಪ್ರದೇಶದಲ್ಲಿ ನಮಗೆ ಇಲ್ಲಿ ಮಂಗಳೂರಲ್ಲಿ ಒಂದು 15 ಡಿಗ್ರಿ 16 ಡಿಗ್ರಿ ಅಂತ ಹೇಳುವಾಗಲೇ ನಮಗೆ ಚಳಿ ಇದೆ. ಅಂಥದ್ರಲ್ಲಿ ಅಲ್ಲಿ -45 ಡಿಗ್ರಿ -48 ಡಿಗ್ರಿವರೆಗೆ ಅಷ್ಟು ಕ್ಲೈಮೇಟ್ ಡೌನ್ ಆಗಿರ್ತದೆ. ಸೊ ಆ ಸಂದರ್ಭದಲ್ಲಿ 0 ಡಿಗ್ರಿಯಲ್ಲೇ ನಿಮಗೆ ಗೊತ್ತಿರುತ್ತೆ ಐಸ್ ಆಗಲಿಕ್ಕೆ ಶುರುವಾಗಿದೆ. ಅಲ್ಲಿ ಸಪೋಸ್ ಯಾರಾದರೂ ಒಬ್ಬರು ಮನುಷ್ಯ ಒಂದು 10 ನಿಮಿಷ ಅಲ್ಲಿ ನಿಂತರೆ ಅವರು ಕಂಪ್ಲೀಟ್ ಐಸಲ್ಲಿ ಫುಲ್ ಐಸ್ ಆಗಿಬಿಡ್ತಾರೆ, ಏನು ಮಾಡೋದು, ಉಸಿರಾಡೋಕ್ಕೂ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಇರುವ ಸೇನೆ ಸ್ವಲ್ಪ ಕೆಳಗಡೆ ಇರುವ ಪ್ಲಾಟೂನ್ಗೆ ಬಂದುಬಿಡ್ತಾರೆ, ಅಲ್ಲಿ ಜಾಯ್ನ್ ಆಗ್ತಾರೆ. ಅಂದರೆ ಈ ಒಂದು ಸ್ವಲ್ಪ ಒಂದು ತಿಂಗಳು ಈ ವಿಷಯ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಯಾಕಂದರೆ ಈ ಅಷ್ಟೊಂದು ಹೈಟಲ್ಲಿ ಇರುವ ಆ ಒಂದು ಪ್ರದೇಶ ಪಾಕಿಸ್ತಾನಕ್ಕೆ ಸಿಕ್ಬಿಟ್ರೆ ಅವ್ರಿಗೆ ಅಲ್ಲೇ ನಿಂತುಕೊಂಡು ಎಲ್ಲ ಕಡೆನೂ ವೀಕ್ಷಣೆ ಮಾಡ್ಬೋದು. ಆ ಒಂದು ಉದ್ದೇಶದಿಂದ
ಅವರು ಅಟ್ಯಾಕ್ ಮಾಡಿ ಆ ಜಾಗವನ್ನು ತಗೋಬೇಕು ಅಂತಿರೋ ಉದ್ದೇಶದಿಂದ ಅಟ್ಯಾಕ್. ಆನಂದ ಮಾಸ್ಟರ್ ಹೇಳಿದಂಗೆ ಅಲ್ಲಿ ಇರುವ ಸ್ಥಿತಿಯ ಬಗ್ಗೆ ನಮಗೆ ಗೊತ್ತಾದ ಕೂಡಲೇ ವಿಕ್ರಮ್ ಬಾಟ್ರಾ ಅಂತೇಳಿ ಕ್ಯಾಪ್ಟನ್, ಅವರ ಕೇರ್ ಆಫಲ್ಲಿ, ಅವರ ಮುಂದಾಳಿತ್ವದಲ್ಲಿ ಒಂದು ಪ್ಲಾಟೂನನ್ನು ಅಲ್ಲಿ ಕಳಿಸಿ ಅಲ್ಲಿ ಇರುವವ್ರ ಜೊತೆಯಲ್ಲಿ ಹೋರಾಡಿ, ಅದೇ ಥರ ಏರ್ಫೋರ್ಸು ಕೂಡ ಅಲ್ಲಿ ಜೊತೆಯಲ್ಲಿ ಸಪೋರ್ಟ್ ಮಾಡಿ ಅವ್ರನ್ನೆಲ್ಲ ಕೊಂದಾಕ್ತಿದ್ರು ನಮ್ಮ ಸೇನೆ. ಸುಮಾರು 527 ಜನ ಸೈನಿಕರು ನಮ್ಮವರು ಸತ್ತೋದ್ರು, ವೀರ ಮರಣ ಅಂದರು. ಹಾಗೆ 1300 ಜನಕ್ಕೆ ಏಟಾಯಿತು ನಮ್ಮವರಿಗೆ. ಹಾಗೆ ಪಾಕಿಸ್ತಾನ ಆಮೇಲೆ ಕನ್ಫರ್ಮ್ ಮಾಡಿದ್ದು ನಮ್ಮವರು 4,000 ಸೈನಿಕರು ತೀರೋಗಿ ಸತ್ತೋಗಿದ್ರು ಅಂತೇಳಿ, 4,000. ಸೊ ಈ ವಿಜಯೋತ್ಸವ ಅಂತೇಳಿ ಮಾಡ್ತಾ ಇರೋದನ್ನ ಉದ್ದೇಶ ಏನು, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮವರು ಇಷ್ಟೇ ಜನ ಹೋಗಿರೋದು, ಅವರು ವೀರಮರಣ ಹೊಂದಿದ್ದಾರೆ, ಬಟ್ ಅವರ ಜನ ಇದೊಂದು ವರ್ಲ್ಡ್ ರೆಕಾರ್ಡ್. ಒಂದು 4,000 ಜನನ್ನು ಬರೀ ಒಂದು ಇಷ್ಟು ಜನ ನಮ್ಮವರು ಹೋದರೂ ಕೂಡ ಅಷ್ಟು ಜನ ಅವರನ್ನು ಕೊಂದಾಕ್ತಿರಲ್ಲ ಅಂತಿರೋದು. ಲೇಸ್ ಪಿನ್ನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ತಲಮುಪ್ಪ ಜೀವನ್ ಕುಮಾರ್ ತೊಕೋಟ್ ಮುಂಡಿತು ಕಾರ್ಗಿಲ್ ವಿಜಯ ದಿವಸ ಲೇಸ್ ಎಲ್ಲ ಗಲ್ಲಿ ಗಲ್ಲಿಲೂ ನಡ್ಕೊನು ನಂಗಲೆ ಮಿಲಿಟರಿ ಹೋರಾಟತೆ ಬಿಸಯ ಮಕ್ಕ ಗೊಂತಾವನು ಅಂಗಲೆ ಕಲ್ಬುಲು ದೇಶത്തെ ಮೇಲೆ ಪಿರ್ಸ ಉಂಡಾವನು ಅಂತ ಹೇಳ್ಚಂತು. ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ 8 ವರ್ಷಗಳ ಕಾಲಾವಧಿಯಲ್ಲಿ ನಮ್ಮ ಸೇನೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಹಿಂದೆಲ್ಲ ಸೇನೆಯ ವಾಹನಗಳಿಗೆ ಕಲ್ಲು ಬಿಸಾಡುವಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ಸೇನೆ ಏನು ಮಾಡಲಿಕ್ಕೆ ಕೂಡ ಆಗದೇ ಇರುವಂಥ ಒಂದು ಕಾಲಘಟ್ಟದಲ್ಲಿದ್ದು ಅಧಿಕಾರದಲ್ಲಿ ಇರುವಂಥವರು ಕೂಡ ಅದನ್ನು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಎಷ್ಟೋ ನಾವು ವಿಡಿಯೋ ನೋಡ್ತಿದ್ದೇವೆ, ಅಲ್ಲಿ ಸೈನಿಕರೇ ಓಡಿ ಹೋಗ್ತಾರೆ, ಅವರು ಕಲ್ಲು ಬಿಸೋಡೋದಕ್ಕೆ ಅವರು ರಿಟರ್ನ್ ಆ್ಯಕ್ಷನ್ ಯಾವುದೇ ರೀತಿ ಮಾಡ್ತಾಯಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ಆ ರೀತಿ ಇಲ್ಲ. ಇವತ್ತು ಯಾವುದೇ ಒಬ್ಬ ಪಿಡಿಗೇಡಿ ಸೇನೆಯ ವಾಹನಕ್ಕಾಗಿರ್ಬೋದು ಸೈನಿಕರಿಗೆ ಕಲ್ಲು ಬಿಸಾಡಿದ ಸಂದರ್ಭದಲ್ಲಿ ತಕ್ಷಣ ಅದಕ್ಕೆ ಒಂದು ರೀತಿಯ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸೇನೆ, ನಮ್ಮ ಇವತ್ತಿನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಕೂಡ ಅದು ಪ್ರಶಂಸೆ ಮಾಡಬೇಕು, ಅದನ್ನು ಅಭಿನಂದಿಸಬೇಕು ಅನ್ನುವಂಥ ಮಾತನ್ನು ಈ ಕಾರ್ಗಿಲ್ ವಿಜಯ ದಿವಸದ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಬಂಧುಗಳೇ, ಇವತ್ತು ನಾವು ಈ ಕಾರ್ಗಿಲ್ ವಿಜಯ ದಿವಸದ ಈ ಸಮಯದಲ್ಲಿ ನಮ್ಮ ನಾಡಿನ ಒಬ್ಬ ವೀರ ಮಹಿಳೆ, ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ವೀರರಾಣಿ ಅಪ್ಪಕ್ಕನ ಈ ಒಂದು ವೃತ್ತದ ಕೆಳಗಡೆ ಭಾರತ ಮಾತೆಯ ಆ ಒಂದು ಎದುರಲ್ಲಿ ನಮ್ಮ ನಿವೃತ್ತ ಯೋಧರನ್ನು ಅಭಿನಂದನೆ ಮಾಡಿದ್ದೇವೆ. ಭಗತ್ ಸಿಂಗ್ನ ನಮ್ಮೆಲ್ಲರ ಪರವಾಗಿ ಭಗತ್ ಸಿಂಗ್ ಅನ್ನುವಂಥ ಹೆಸರನ್ನಿಟ್ಟುಕೊಂಡು ದೇಶ ಪ್ರೇಮದ ಬಗ್ಗೆ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ಕಳೆದ 15 ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ಇದೊಂದು ಕಾರ್ಯಕ್ರಮ ನಮಗೆ ಬಹಳ ಒಂದು ಹೆಮ್ಮೆಯಿಂದ ಖುಷಿ ಕೊಟ್ಟುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಿದ್ದೇನೆ. ಬಂಧುಗಳೇ, ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಈಗಾಗಲೇ ಎಲ್ಲ ಕಾರ್ಗಿಲ್ನ ವಿಚಾರಗಳನ್ನು ಹೇಳಿದ್ದಾರೆ. ಈ ಒಂದು ಕಾರ್ಗಿಲ್ ವಿಜಯ ದಿವಸ ಕೇವಲ ಇಲ್ಲಿಗೆ ಸೀಮಿತ ಆಗಬಾರದು. ಪ್ರತಿ ಗಲ್ಲಿಗಳಿಗೂ ಕೂಡ ನಾವೆಲ್ಲರೂ ಕೂಡ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುವಂಥ ಕೆಲಸವನ್ನು ಮಾಡಿ. ಉಳ್ಳಾಲ್ತೆ ಎಸ್ಐ ವೆಂಕಟೇಶ್, ಭಾರತ್ ಸ್ಕೂಲ್ಲೆ ಪಿರಾಕ್ರೆ ಮಾಸ್ಟರ್ ವಾಸುದೇವರಾವ್, ಪ್ರತಿಷ್ಠಾನತೆ ಗೌರವ ಸಲಹೆಗಾರ ಆನಂದ ಕೆ ಅಸೈಗೋಳ್ ಇಂಗಮುಂಡ್ಯಾರ್, ಜಾಗೃತಿ ಸೊಸೈಟಿ ನಿರ್ದೇಶಕ ಉದಯ ಆರ್ಕೆ, ಪ್ರತಿಷ್ಠಾನತೆ ಗೌರವ ತಲೆಮುಪ್ಪ ರಾಕೇಶ್ ಬೈಪಾಸ್, ಜಂಡಾಮತೆ ತಲೆಮುಪ್ಪ ಗೋಪಿನಾಥ್ ಬಗಂಬಿಲ, ಖಜಾಂಜಿ ಹರೀಶ್ ಅಮ್ಲಮಗರು, ರಕ್ಷಾಂಕುರ ರಕ್ಷಾ ಸಂಚಾಲಕ ಪ್ರಸಾದ್ ಕೊಂಡಾಣ, ಸಂಘಟನಾ ಕಾರ್ಯದರ್ಶಿ ಮೋಹನ್ ಸಾಲಿಯಾನ್, ದಾಮೋದರ ನಡಾರ್, ಗುರುವಂದನೆ ಸಂಚಾಲಕ ರಾಜೇಂದ್ರ ಸೇವಂತಿಗುಡ್ಡೆ, ನೇದಕಮಾರಯ್ಯ ನವೀನ್ ಏಕೆ, ಶಿವಾಜಿ ಕುತ್ತಾರು, ಗಂಗಾಧರ್ ಅಮ್ಲಮೊಗರು, ರಾಜೇಶ್ ಗಣೇಶ್ ನಗರ, ಶರತ್ ಭಂಡಾರಿ ಪನೀರ್, ರವೀಂದ್ರ ಶೆಟ್ಟಿ, ಚಂದ್ರಶೇಖರ್ ಕೊಲ್ಯ, ನಾಗೇಶ್ ಬೆಲ್ಮ, ದೀಕ್ಷಿತ್ ಕುಂಬ್ಲ, ಸಂತೋಷ್ ಮಾರ್ಲ, ಉದಯ ಬಸ್ತಿವಟ್ಟು ಇಂಗೈನಾರ್, ಪ್ರತಿಷ್ಠಾನತೆ ಸುರೂತೆ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಬಿಂದರ್ಗ್ ಮರ್ಹಬ ಚೊಂತು, ಕಾರ್ಯದರ್ಶಿ ಕಿರಣ್ ಕೊಲ್ಯ ನನ್ನಿ ಜೊಂತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ್ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇನೇ ಆಯ್ತು ನಿಂಗಲೆ ಮುನ್ನಲ್ ಬಂಡ ಅತ್ತರ್ದೋಲ್ ನೋಟೊಂಡಿಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನಲ್ ಪೊಸಕೊರಲ್.